ಯಕ್ಷಗಾನ ಕಲೆ ಕಲಾವಿದರಿಗಾದ ಉಪ್ಪುನ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕೊರೋನಾ ಬಂದಿರದಾತ್ರ ಸಂಕಷ್ಟಡು ಉಪ್ಪುನ ಕಲಾವಿದರಿಗೆ ಬೆರೆಸಗಾಯಗು ಉಂತದನು. ಕೊರೋನಾ ಲಾಕ್ಡೌನ್ ಪರಿಣಾಮವಾದ ಯಕ್ಷರಂಗಲ ಸ್ತಬ್ಧವಾತನು. ಯಕ್ಷಗಾನ ಕಲೆನೆ ನಂಬುದುಪ್ಪುನ ಕಲಾವಿದರು ಬಂಗಡುಲೇರು ಪಂಡದು ತೆರೆದು ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಮುಖಾಂತರ ಯಕ್ಷಗಾನ ಕಲಾವಿದರಿಗೆ ದಿನ ಬಳಕೆ ಸಾಮಗ್ರಿಲೇನು ಅಕಲ ಇಲ್ಲಡೆ ಪೋದು ವಿತರಣೆ ಮನ್ಪುನ ಬೇಲೇನು ಮಲ್ತೊಂದುಲ್ಲೇರು. ಮೆಂಬರ್ ಆದುಳ್ಳೆ ಒಕ್ಕ 51 ವರ್ಷ ಮೇಲೆ ತಿರುಗಾಟ ನವನೀಚರು ಒಂದು ಸ್ವಂತ ಇಲ್ಲ ನ್ಯೂಟ ಜಾತಿಚ್ಚಿ ಯಕ್ಷಗಾನ ಆಯ್ಸೋನೆ ಕಲೆ ಅಷ್ಟೇ. ಈ ಕಾರ್ಯಕ್ರಮ ಏನು ಚಂಡಿರಿ ಇದು ಭಾರಿ ಖುಷಿ ಆನೆ ಪೇಪರ್ ತುದು ಭಾರಿ ಖುಷಿ ಅಂಚಾದ ಪಟ್ಲದವರೆಗೆ ಅನುಭವ ಮಾಡ್ತೀನಿ. ಜನ ಈ ಪ್ರಯಾಣ ಬೆಣ್ಣೆರತ್ತ ತೀರು ಅಂಚಂದು ಉಪಾಯ ಜೀವನೋಪಾಯ ಆವಡುತ್ತಾ. ಬುಧವಾರ ಕಾಂಡೆ ಪಡೀಲ್ ಜಂಕ್ಷನ್ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ಕಾಸರಗೋಡು, ಉಡುಪಿ ಸೇರಿನಂಚ ದಕ್ಷಿಣ ಕನ್ನಡ ಜಿಲ್ಲೆದ ಸುಮಾರು 700 ಕಲಾವಿದರಿಗೆ ಕಿಟ್ ವಿತರಣದ ವ್ಯವಸ್ಥೆಯನ್ನು ಮಲ್ತದೇರು. ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಅಧ್ಯಕ್ಷರು ಶ್ರೀ ಸತೀಶ್ ಶೆಟ್ಟಿ ಪಟ್ಲರನ ಸೂಚನೆ ಪ್ರಕಾರ ಆಯಾಯ ಘಟಕದ ಪದಾಧಿಕಾರಿಗಳ ಮುಖಾಂತರ ಕಲಾವಿದರನ್ನ ಇಲ್ಲಡೆ ಪೋದು ಕಿಟ್ಟು ಕೊರ್ಪುನ ವ್ಯವಸ್ಥೆಯನ್ನು ಮಲ್ತದ ಪಂಡದು ಶ್ರೀ ಕದ್ರಿ ನವನೀತ್ ಶೆಟ್ಟಿ ಪೊಲಬು ಕೊರಿಯರು. ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಯಕ್ಷಗಾನ ಕಲಾವಿದರಿಗಾಗಿ ಕಲೆಗಾಗಿರುವಂತಹ ಸಂಸ್ಥೆ. ಸತೀಶ್ ಶೆಟ್ಟಿ ಪಟ್ಲ ಭಾಗವತರು ಅವರ ಒಂದು ಪರಿಕಲ್ಪನೆಯಲ್ಲಿ ನಮ್ಮ ಈ ಕರೋನಾ ಇದರ ಒಂದು ಮಾರಕವಾದಂತಹ ವಿಚಾರ ನಮ್ಮ ಕಲಾವಿದರ ವಲಯಕ್ಕೆ ಬಂದಾಗ ಅವರಿಗೇನಾದರೂ ಸಹಾಯ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಬೇರೆ ಬೇರೆ ಘಟಕಗಳ ಸದಸ್ಯರನ್ನು ಸೇರಿಸಿಕೊಂಡು ಒಂದು ಸೇವಾ ಯೋಜನೆ, ಕಲಾವಿದರ ಮನೆ ಬಾಗಿಲಿಗೆ ಅವಶ್ಯ ವಸ್ತುಗಳನ್ನು ಉಚಿತವಾಗಿ ಕೊಡುವಂತಹ ಒಂದು ವ್ಯವಸ್ಥೆ ಮಂಗಳೂರು ನಗರದಲ್ಲಿ ನಮ್ಮ ಪಟ್ಲ ಘಟಕದ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಭಂಡಾರಿಯವರಿದ್ದಾರೆ, ಕೋಶಾಧಿಕಾರಿಗಳಾದಂತಹ CA ಸುದೇಶ್ ರೈ ಅವರಿದ್ದಾರೆ. ಇಡೀ ತಂಡ ಕಲಾವಿದರಿಗೆ ಮನೆ ಮನೆಗೆ ಅಗತ್ಯ ವಸ್ತುಗಳನ್ನು ಮುಟ್ಟಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಸುಮಾರು 600ಕ್ಕೂ ಹೆಚ್ಚಿನ ಸಂಖ್ಯೆಯ ಕಲಾವಿದರು ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದನ್ನು ಪ್ರಾದೇಶಿಕವಾಗಿ ವಿಂಗಡಿಸಿ ಪಟ್ಲ ಭಾಗವತರು ಆ ಪ್ರಾದೇಶಿಕವಾದಂತಹ ಪಟ್ಲ ಘಟಕದ ಸದಸ್ಯರಿಗೆ ಸೂಚನೆಯನ್ನು ಕೊಟ್ಟು ಅದನ್ನು ವಿತರಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಹಾಗೂ ಸುತ್ತಮುತ್ತಲಿರುವಂತಹ ಸುಮಾರು 25 ಫಲಾನುಭವಿಗಳಿಗೆ ಇವತ್ತು ವಿತರಿಸುವಂತಹ ಕೆಲಸ ನಡೀತಾ ಇದೆ. ಕಲಾವಿದರನ ಕಲೆತ ಅಭಿವೃದ್ಧಿ ಸಂಘಟನೆಗೂ ಒತ್ತು ಕೊಡ್ತು ಪುಗರ್ತದ ಭಾಗವತರು ಶ್ರೀ ಸತೀಶ್ ಶೆಟ್ಟಿ ಪಟ್ಲರನ ಪರಿಕಲ್ಪನೆದ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕಲಾವಿದರಿಗೆ ಇಲ್ಲು ಕಟ್ಟದು ಕೊರ್ಪಿನ ಸೀಕ್ ಸಂಕಟಡು ಉಪ್ಪಿನಕ್ಲೆಗೆ ಸಗಾಯ ಕೊರ್ಪಿನ ಬೇಲೆನು ನಿರಂತರವಾದ ಮಲ್ತೊಂದುಂಡು. ಇನಿ ಸಂಕಷ್ಟಡು ಉಪ್ಪುನ ಕಲಾವಿದರನ್ನ ಇಲ್ಲಡೆ ಪೋದು ಅಕ್ಲೆಗೆ ಅಗತ್ಯ ವಸ್ತುಲೆದ ಸಾಮಗ್ರಿಲೆದ ವಿತರಣೆಯನ್ನು ಮಲ್ತೊಂದುಲ್ಲ ಪಂಡದು ಟ್ರಸ್ಟ್ದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮ ಭಂಡಾರಿ ಮಾಹಿತಿ ಕೊರಿಯರು. ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದಂತಹ ಕೊರೋನಾ ವೈರಸ್ನಿಂದ ತತ್ತರಿಸಿ ಹೋಗಿರುವಂತಹ ಎಲ್ಲ ಯಕ್ಷಗಾನ ಕಲಾವಿದರಿಗೆ, ಯಾಕೆಂತೇಳಿದರೆ ವೃತ್ತಿಪರ ಯಕ್ಷಗಾನ ಕಲಾವಿದರು ಆ ಯಕ್ಷಗಾನವನ್ನೇ ನಂಬಿಕೊಂಡು ಜೀವನ ಸಾಗಿಸುವಂಥ ಒಂದು ಕಾಲಘಟ್ಟದಲ್ಲಿ ಸುಮಾರು 2.5 ತಿಂಗಳು ಯಾವುದೇ ಯಕ್ಷಗಾನ ಪ್ರದರ್ಶನವಿಲ್ಲದೆ ಅವರ ದಿನನಿತ್ಯದ ಜೀವನವನ್ನು ಸಾಗಿಸಲು ಕೂಡ ಬಹಳ ಕಷ್ಟಕರವಾದಂಥ ಸಂದರ್ಭದಲ್ಲಿ ನಮ್ಮ ಟ್ರಸ್ಟಿನ ಸ್ಥಾಪಕ ಅಧ್ಯಕ್ಷರಾದಂಥ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಬೇಕಾದಂತಹ ಅಕ್ಕಿ ಹಾಗೂ ಇತರ ದಿನಸಿ ವಸ್ತುಗಳನ್ನು ಅವರ ಮನೆಗೆ ಮುಟ್ಟಿಸುವಂಥ ಒಂದು ದೊಡ್ಡ ಯೋಜನೆಯನ್ನು ಕೈಗೊಂಡಿದ್ದಾರೆ. ಯಾಕೆಂತೇಳಿದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ದುಡ್ಡು ಕೊಟ್ಟರೂ ಕೂಡ ದಿನಬಳಕೆಯ ಅವಶ್ಯ ವಸ್ತುಗಳನ್ನು ಖರೀದಿಸುವುದು ಬಹಳ ಕಷ್ಟಕರವಾಗಿದೆ. ಅದರಿಂದ ಅವರ ಮನೆಗೆ ಮುಟ್ಟಿಸುವಂಥ ಸುಮಾರು 600ರಿಂದ ಸುಮಾರು 700 ಜನ ಕಲಾವಿದರಿಗೆ, ಅದು ತೆಂಕುತಿಟ್ಟು, ಬಡಗುತಿಟ್ಟು ಹಾಗೂ ಬಡಬಡಗು ಎಲ್ಲ ತಿಟ್ಟುಗಳಿಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಆಯಾಯ ಪ್ರದೇಶದ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಘಟಕದ ಪದಾಧಿಕಾರಿಗಳು ಬಹಳ ಉತ್ಸಾಹದಿಂದ ಅದನ್ನು ವಹಿಸಿಕೊಂಡಿದ್ದಾರೆ. ಹಾಗೂ ಈಗಾಗಲೇ ಸುಮಾರು 300 ಜನಕ್ಕೆ ಅದರ ವಿತರಣೆಯಾಗಿದೆ. ಇವತ್ತು ಈ ಮಂಗಳೂರು ಪ್ರದೇಶದಲ್ಲಿ ನಾವು ಅದನ್ನು ವಿತರಣೆ ಮಾಡ್ತಾ ಇದ್ದೇವೆ.
ಈ ಒಂದು ಕಾರ್ಯಕ್ರಮದಲ್ಲಿ ಕೈಜೋಡಿಸಿದಂಥ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಘಟಕದ ಪದಾಧಿಕಾರಿಗಳಿಗೆ ನಾನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ವತಿಯಿಂದ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕಿಟ್ಟು ವಿತರಣೆಗೆ 7 ಕಿಟ್ಟಲೇನು ಇತ ಅಟಣೆ ಮಲ್ತದ ಇಂದಕ್ಕೆ ಫೌಂಡೇಶನ್ದ ಪದಾಧಿಕಾರಿ ಶ್ರೀ ರವಿ ಶೆಟ್ಟಿ ಅಶೋಕ್ ನಗರ ವಿಶೇಷ ಸಹಕಾರ ಕೊಡ್ತೇರು. ಅರೆಗ್ಲ ಸೋಲ್ಮೇಲು ಪಂಡದ ಶ್ರೀ ಪುರುಷೋತ್ತಮ್ ಭಂಡಾರಿ ಈ ಪಡ್ತು ತೆರಿಪಾಯಿರು. ಈ 700 ಜನ ಕಲಾವಿದರಿಗೆ 25 kg ಪ್ರತಿಯೊಬ್ಬರಿಗೆ ತಲಾ 25 kg ಅಕ್ಕಿ ಹಾಗೂ 10 ಇತರ ಅವಶ್ಯ ವಸ್ತುಗಳನ್ನು ಪೂರೈಸುವಲ್ಲಿ ಬಹಳ ಮುತುವರ್ಜಿಯಿಂದ ಈ ಕೈಂಕರ್ಯವನ್ನು ಕೈಗೆತ್ತಿಕೊಂಡಂಥ ನಮ್ಮ ಟ್ರಸ್ಟಿನ ಓರ್ವ ಪ್ರಧಾನ ಪದಾಧಿಕಾರಿಯವರಾದಂತಹ ರವಿಶೆಟ್ಟಿ ಅಶೋಕ್ ನಗರ್ ಇವರನ್ನು ಈ ಸಂದರ್ಭದಲ್ಲಿ ನಾನು ನನ್ನ ಟ್ರಸ್ಟ್ನ ಕೇಂದ್ರೀಯ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಟ್ರಸ್ಟ್ದ ಕೋಶಾಧಿಕಾರಿ ಶ್ರೀ ಸುದೇಶ್ ಶೆಟ್ಟಿ CA ಈ ಪಡ್ತು ಒಟ್ಟಿಗೆ ಇತ್ತೇರು.